2017 ಮುಟ್ಟ ನೂದು ತುಳು ಸಿನಿಮಾ ತಯಾರಾತಂಡು ಅಂಜದು ಜನವರಿ 27 ಕುಡ್ಲದ ನೆಹರು ಮೈದಾನಡು ತುಳು ಚಿತ್ರ ಶತೋತ್ಸವದಿ ಒಂದಿರು ಮುಗಿತಲಲ್ಲಿ ಹೆಸರು ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಪಾಲ್ದೆತುನುವಿರು ಕೋಸ್ಟಲ್ ವುಡ್ ಕಲಾವಿದರು ಬೊಕ್ಕ ತಂತ್ರಜ್ಞರನ ಒಕ್ಕೂಟ ಸಿಎಟಿಸಿಎದ ಮರ್ಯಾದಿ ಕುರುಕಾರ್ಯರು ಕಿಶೋರ್ ಡಿ ಶೆಟ್ಟಿ ಗುರುವಾರ ಕುಡ್ಲಾಡು ಸುದ್ದಿಕೂಟುಡು ಪಾತಿಡಿದು 1977 ಬಿಡುಗಡೆ ಆಯ್ನ ಎಣ್ಣ ತಂಗಡಿ ತುಳು ಸಿನಿಮಾಡ್ದು 2017 ಕರ್ಣೆ ಮುಟ್ಟ ತುಳು ಭಾಷೆಡ್ ನೂದು ಸಿನಿಮಾ ತಯಾರಾತಂಡು ಐತ ಗೌಜಿನ್ ಪಟ್ಟಣಿಯರಗಾದ ಜನವರಿ 27 ಕುಡ್ಲದ ನೆಹರು ಮೈದಾನಡು ತುಳು ಚಿತ್ರ ಶತೋತ್ಸವ ಆಚರಣೆ ಮಲ್ಪುತ್ತದೆ ಪಂಡೇರು ನೂದು 1971 2019 ಉಲಾಯಿದೆ ನೂದು ಸಿನಿಮಾ ಆದ್ರೆ ಆ ನೂದು ಕಡದಿದ್ದ ನೂದು ನೂತರಂಟ ಮೂಜದ ಉಲ್ಲ ಅದು ನಡುಟು ಎಂಗಳು ನೂದು ಸಿನಿಮಾ ಆಯ್ನಕ್ಕೆ ಅಥವಾ ಎಂಗಳೊಂದು ನೂದದ ಸಂಭ್ರಮ ಮಾತೆಲ್ಲ ಎಂಗಳೊಂದು ಕಲಾವಿದರು ಒಂದೇ ಕುಟುಂಬದಗಳು ಒಟ್ಟಿಗೆ ಸೇರ್ನಂಚಿನೊಂದು ಅವಕಾಶದ ದಿಕ್ಕುನು ಬಗ್ಗೆ ಇಂಗಳ ಸಮಸ್ಯೆಗಳು ಇಂಚಿನ ಬರೋಂಡ ಅವನ ಎಂಗಳು ಪಾತ್ರನತ್ತು ಇಂಗಳೊಂದು ಎಂಗಳ ರಾಜ್ಯದ ಮುಖ್ಯಮಂತ್ರಿಗಳು ಆನಿ ಬರ್ಪೇರು ತಾಂಡ ಎಂಕಲ್ನ ಒರಂಬರಿಗೆ ಶುರುವಾಯಿನ ಕಾರ್ಯಕ್ರಮ ಮಧ್ಯಾಹ್ನದ ಮುಟ್ಟದ ಕಾರ್ಯಕ್ರಮಗಳು ಮಕ್ಕಳು ವೇದಿಕೆಯಲ್ಲಿ ಓದ್ತಿದ್ದು ಪೂರಾ ಒಂಜಿ ಎಂಗಳ 100 ಸಿನಿಮಾ ಮಲ್ತಿನ ನಿರ್ಮಾಪಕರು ಐದು ಜೊತೆಗೆ ನಿರ್ದೇಶಕರನ್ನು ಮಾದರಿಯೆಲ್ಲ ಹಿಂಗೆ ಒಂದು 10 ಜನ ತನಕ ಮಧ್ಯಾಹ್ನ ಮುಟ್ಟ ಒಂದು 7 ಜನ ಅಕಡೆ ಕೊಂಚ ಅಭಿನಂದನೆ ಮಾಡ್ತಂದಿಲ್ಲ ಆಯ್ತು ಕನ್ನಡ ಸಿನಿಮಾದ ತಾರೆ ಬರ್ಪೇರು ಬಂಡದ ಹಿಂಗೆ ಮಾಡಿ ಹೋಯ್ತು ಅಕಡೆಗೆ ಇನ್ವೈಟ್ ಮಾಡ್ತಾರೆ ಖಂಡಿತವಾದ ಬರ್ಪೆ ಬಂತೇವೆ ಕಾಂಡೆ ಉರುಂಬರೆಕೆ ಎಸ್ ಗಣೇಶ್ ರಾವ್ ಉದೀಪನ ಮಲ್ಪೇರು ಬಯ್ಯಗಾಜರೆಕ್ ಮುಗಿತಲಲ್ಲಿ ಸಿರು ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಪಾಲ್ದೆತನುವೇರು ಕಡಂದಲೆ ಸುರೇಶ್ ಭಂಡಾರಿ ಗುರುಕಾರ್ಮೆ ವಹಿಸುವರು ತುಳು ಚಿತ್ರೋತ್ಸವಡು ಕನ್ನಡ ಸಿನಿಮಾ ರಂಗದ ಯಶ್ ಯೋಗೀಶ್ ಸುಮನ್ ತಲ್ವಾರ್ ರವಿ ಬಸ್ರೂರು ತರುಣ್ ಸುಧೀರ್ ಸಿದ್ಧ ಮೂಲಿಮನಿ ಡಾ ರಾಜಶೇಖರ್ ಕೋಟ್ಯನ್ ಗುರುಕಿರಣ್ ಮಣಿಕಾಂತ್ ವಿಶೇಷವಾದ ರಚಿತಾರಾಮ್ ದಿಶಾ ಪೂವಯ್ಯ ಮನ್ವಿತಾ ಹರೀಶ್ ಅಮೂಲ್ಯ ಸೋನುಗೌಡ ಕಾವ್ಯ ಅಖಿಲ ಪಜಮಣ್ಣು ಪಾಲ್ದೆತನುವೆರೆಂದು ಒಕ್ಕೂಟದ ತಾಪಕೆರು ಹರೀಶ್ ಕೊಡ್ವಾಡಿ ಗುರುಕಾರ್ಯರು ಪಮ್ಮಿ ಕೊಡಿಯಲ್ ಬಾಯಲ್ ತಿರಿಪಾಯರು ಕಲಾವಿದರ ಅಧ್ಯಕ್ಷ ಈ ಮೂಲಕ ನಿಮಗೆ ತಿಳಿಸುವುದೇನೆಂದರೆ ನಾಳ್ದು 27 ತಾರೀಕು ಮಂಗಳೂರು ಕೇಂದ್ರ ಮೈದಾನದಲ್ಲಿ ತುಳು 100ರ ಸಂಭ್ರಮ ಎಂಬ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ಕನ್ನಡದ ಕೆಲವು ಚಲನಚಿತ್ರ ನಟಗಳು ಬರ್ತಾ ಇದ್ದಾರೆ. ಹಾಗೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ. ಬೆಳಗ್ಗೆ 9 ಗಂಟೆಗೆ ಗಣೇಶರವರಿಂದ ಧ್ವಜಾರೋಹಣ, 10 ಗಂಟೆಗೆ ಮಾಧ್ಯಮ ಮಿತ್ರರಿಂದ ಮತ್ತು ಕಲಾವಿದರುಗಳಿಂದ ರಸಪ್ರಶ್ನೆ, ಸಂಜೆ ಸಮಾರೋಪ ಸಮಾರಂಭ ಕಾರ್ಯಕ್ರಮ. ಮೋಹನ್ ಕೊಪ್ಪಲ, ಧನರಾಜ್, ಪ್ರಕಾಶ್ ಧರ್ಮನಗರ, ಅಶ್ವಿನಿ ಕೋಟ್ಯಾನ್, ಲಕ್ಷ್ಮೀಶ ಸುವರ್ಣ ಸುದ್ದಿಕೂಟ ಹೊಡಿತೀರು.